ಕಳೆದ ಬಾರಿಯ ಅವಧಿಯಲ್ಲಿ 31 ಸದಸ್ಯರಲ್ಲಿ ಬಿಜೆಪಿ 25ರಲ್ಲಿ ಗೆದ್ದಿದೆ. ಅದರಲ್ಲಿ 1ನೇ ವಾರ್ಡ್ನಲ್ಲಿ ನಮ್ಮದೇ ಅಭ್ಯರ್ಥಿ ಸದಸ್ಯರಾಗಿದ್ದರು ಶಿವರಾಮ ಸಫಲ್ಯ. 11ರಲ್ಲಿ ಶಕ್ತಿಯವರು ಕಾಂಗ್ರೆಸ್ನ ಪಾರ್ಟಿಯ ಸದಸ್ಯರಾಗಿದ್ದರು, ಶಕ್ತಿ ಸಿನ್ಹಾ. ಈ ಬಾರಿಯ ಚುನಾವಣೆಯಲ್ಲಿ 27ನೇ ತಾರೀಕಿಗೆ ನಡೆಯುವಂಥ ಚುನಾವಣೆ ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕ. ಇವತ್ತು ಪಾರ್ಟಿಯಲ್ಲಿ ನಾವೆಲ್ಲ ಕೂತು ನಾನು ತೀರ್ಥಯಾತ್ರೆಯಲ್ಲಿದ್ದ ಪರಿಣಾಮದಿಂದ ಬರಲಿಕ್ಕಾಗಲಿಲ್ಲ. ನಿನ್ನೆ ರಾತ್ರಿ ಬಂದಿದ್ದೆ, ಪ್ರಕ್ರಿಯೆಯಲ್ಲಿ ಸ್ವಲ್ಪ ತಡವಾಗಿದೆ. ಇವತ್ತು ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರೆಲ್ಲ ಸೇರಿಕೊಂಡು 2 ವಾರ್ಡಿಗೆ ಕೂಡ ಸಮರ್ಥ ಅಭ್ಯರ್ಥಿಗಳನ್ನು ಇವತ್ತು ಆಯ್ಕೆ ಮಾಡಿದ್ದೇವೆ. ವಾರ್ಡ್ ನಂಬರ್ 1ಕ್ಕೆ ಶ್ರೀಮತಿ ಸುನೀತಾ, ಶಿವರಾಮ ಸಫಲ್ಯರವರ ಅತ್ತಿಗೆಯವರು, ಅಣ್ಣನ ಧರ್ಮಪತ್ನಿ. ಆ ಭಾಗದಲ್ಲಿ ಬೇರೆ ಬೇರೆ ಗ್ರಾಮಾಭಿವೃದ್ಧಿ ಯೋಜನೆಯ ಚಟುವಟಿಕೆಯಲ್ಲಿ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಜನರ ಜೊತೆ ಬೆರೆತಿರುವಂಥ ಒಂದು ಅಭ್ಯರ್ಥಿಯನ್ನು, ಒಳ್ಳೆಯ ಅಭ್ಯರ್ಥಿಯನ್ನು ವಾರ್ಡ್ ನಂಬರ್ 1ಕ್ಕೆ ನಾವು ಕೊಟ್ಟಿದ್ದೇವೆ, ಶ್ರೀಮತಿ ಸುನೀತಾ. ವಾರ್ಡ್ ನಂಬರ್ 11ಕ್ಕೆ ಕಳೆದ ಬಾರಿಯೇ ಸ್ಪರ್ಧೆ ಮಾಡಿ ಸೋತಿರುವಂಥ ನಮ್ಮ ಒಬ್ಬ ಸಕ್ರಿಯ ಕಾರ್ಯಕರ್ತ ರಮೇಶ್ ಗೈ ಅವರು ಕಳೆದ ಪುತ್ತೂರು ಪುರಸಭೆ ಇದ್ದಾಗ ಅವರು ಸದಸ್ಯರಾಗಿದ್ದರು, ಪುರಸಭೆ ಸದಸ್ಯರಾಗಿ ಕೆಲಸ ಮಾಡಿದರು. ಡ್ರೈವಿಂಗ್ ಸ್ಕೂಲನ್ನು ಇಟ್ಕೊಂಡು ಅವರು ಕೂಡ ಅನೇಕ ಸಂಘ ಸಂಸ್ಥೆ, ಅಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಬೇರೆ ಬೇರೆ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಮತ್ತು ಜನರ ಮಧ್ಯೆ ಇರುವಂತಹ ರಮೇಶ್ ರೈ ಅವರನ್ನು ವಾರ್ಡ್ ನಂಬರ್ 11ಕ್ಕೆ ನಾವು ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾ ಇದ್ದೇವೆ. ಈ ಬಾರಿ ನಮಗೆ ವಿಶ್ವಾಸ ಇದೆ. ಕಳೆದ ಬಾರಿ 31ರಲ್ಲಿ 25 ಗೆದ್ದಿದ್ದೇವೆ. ಇವತ್ತು 24 ಸದಸ್ಯರು ಹೊಂದಿದ್ದಾರೆ. ಈ ಬಾರಿ ಖಂಡಿತವಾಗಿ ಕೂಡ ನಮ್ಮ ಸಂಖ್ಯೆ 25 ಇದ್ದದ್ದು 26 ಆಗುತ್ತದೆ. ಕಳೆದ 2.5 ವರ್ಷದ ಅವಧಿಯಲ್ಲಿ ನಮ್ಮ ಜೀವನ್ದರ್ ಜೈನ್ ಅವರ ಅಧ್ಯಕ್ಷತೆಯಲ್ಲಿ ಪುತ್ತೂರು ನಗರಸಭೆ ಬಹಳ ವಿಶೇಷವಾದಂತಹ ಅಭಿವೃದ್ಧಿಯ ಕಾರ್ಯವನ್ನು ಮಾಡಿದ್ದಾರೆ. ಸಾರ್ವಜನಿಕರಿಗೆ ಪಾರ್ಕ್ಗಳ ನಿರ್ಮಾಣ ಇರ್ಬೋದು, ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ಗಳ ನಿರ್ಮಾಣ ಇರ್ಬೋದು, ಬಹಳ ಮುಖ್ಯವಾಗಿ ಸ್ವಚ್ಛತೆಯ ವಿಚಾರದಲ್ಲಿ 31ನೇ ಸ್ಥಾನದಲ್ಲಿದ್ದಂತಹ ಪುತ್ತೂರು ನಗರಸಭೆ ರಾಜ್ಯದಲ್ಲಿ 6ನೇ ಸ್ಥಾನಕ್ಕೆ ಬರಬೇಕಾದ್ರೆ ಪುತ್ತೂರು ನಗರಸಭೆಯಲ್ಲಿ ಬಿಜೆಪಿ ಒಳ್ಳೆಯ ರೀತಿಯ ಆಡಳಿತವನ್ನು ಕೊಟ್ಟಿದೆ. ಅದರ ಜೊತೆಗೆ ನಮ್ಮ ಕಳೆದ ಬಾರಿಯ ಶಾಸಕರು ನಗರೋತ್ಥಾನದ ಮುಖಾಂತರ ಸುಮಾರು 33 ಕೋಟಿ ರೂಪಾಯಿಯನ್ನು ಪುತ್ತೂರು ನಗರಸಭೆಗೆ ತಂದು ಒಂದು ಒಳ್ಳೆಯ ಅಭಿವೃದ್ಧಿಯ ಕಾರ್ಯ ಆಗಿದೆ. ಅದರ ಜೊತೆಗೆ ಈಗ ಪುತ್ತೂರು ನಗರಸಭೆ ಸುಮಾರು 70,000 ಇದೆ. ಮುಂದೆ 1 ಲಕ್ಷವನ್ನು ತಲುಪಿದಾಗ ಪುತ್ತೂರು ನಗರಸಭೆಯ ಜನರಿಗೆ ನೀರಿನ ಸಮಸ್ಯೆ ಬರಬಾರದು ಎನ್ನುವ ದೃಷ್ಟಿಯಿಂದ ಸುಮಾರು 113 ಕೋಟಿ ರೂಪಾಯಿಯ ಜಲಸಿರಿ ಯೋಜನೆಯನ್ನು ತರುವುದರ ಮುಖಾಂತರ ಮುಂದೆ ಪುತ್ತೂರು ನಗರಸಭೆ ಅಭಿವೃದ್ಧಿಯಾದಾಗ, ಜನಸಂಖ್ಯೆ ಹೆಚ್ಚಾದಾಗ ನೀರಿನ ಸಮಸ್ಯೆ ಬರಬಾರದು ಎನ್ನುವಂಥ ಒಂದು ವಿಶೇಷವಾದ ಯೋಜನೆಯನ್ನು ಕೂಡ ಸಂಜೀವ ಮಠದವರ ಕಾಲಘಟ್ಟದಲ್ಲಿ ತಂದಿದ್ದಾರೆ. ಅದರಿಂದಾಗಿ ಪುತ್ತೂರು ನಗರಸಭೆಯಲ್ಲಿ ಬಿಜೆಪಿ ಮಾಡಿರುವಂತಹ ಒಂದು ಒಳ್ಳೆಯ ಪ್ರಾಮಾಣಿಕತೆಯ, ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತ, ಅದರ ಜೊತೆಗೆ ಕಳೆದ ಬಾರಿ ನಮ್ಮ ಶಾಸಕರು ಇಲ್ಲಿ ಕೊಟ್ಟಿರುವಂತಹ ಮತ್ತೆ ನಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪುತ್ತೂರು ನಗರಸಭೆಗೆ ಕೊಟ್ಟಂತಹ ವಿಶೇಷ ಯೋಜನೆಗಳೆಲ್ಲ ಪರಿಣಾಮದಿಂದ ಮತ್ತೆ ನಮ್ಮ 25 ಸದಸ್ಯರು ಬಹಳ ಸಕ್ರಿಯವಾಗಿ ಅವರವರ ವಾರ್ಡ್ಗಳಲ್ಲಿ ಕೆಲಸ ಮಾಡಿದ ಪರಿಣಾಮದಿಂದ 1ನೇ ವಾರ್ಡ್ನಲ್ಲೂ ಕೂಡ ಶಿವರಾಮ್ ಸಫಲ್ಯರವರು ಬಹಳ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡುವುದರ ಮುಖಾಂತರ ನಗರಸಭೆಯ ಯೋಜನೆಗಳನ್ನು ಅವರ ವಾರ್ಡ್ ಮಟ್ಟದಲ್ಲಿ ಬಹಳ ವ್ಯವಸ್ಥಿತವಾಗಿ ಅವರು ಅನುಷ್ಠಾನ ಮಾಡಿದ ಪರಿಣಾಮದಿಂದ ವಾರ್ಡ್ ನಂಬರ್ 11ರಲ್ಲಿ ರಮೇಶ್ ರೈ ಅವರು ಸೋತರು ಕೂಡ ಜನರ ಜೊತೆ ಬೆರೆತುಕೊಂಡು ಆ ವಾರ್ಡಿಗೆ ನಗರಸಭೆಯಿಂದ ಏನೆಲ್ಲ ಕೆಲಸ ಕಾರ್ಯಗಳು ಆಗಬೇಕು ಅದನ್ನ ಜೀವನ್ದರ್ ಜೈನ್ ಅವರಿಗೆ ಒತ್ತಡ ಹಾಕುವುದರ ಮುಖಾಂತರ
ಅಲ್ಲಿ ಕೆಲವು ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಮತ್ತೆ ನಮ್ಮ ಮಂಡಲದ ಅಧ್ಯಕ್ಷರು ನಮ್ಮ ಜಗನ್ನಿವಾಸರಾವ್ ಕೂಡ ಅವರು ನಮ್ಮ ನಗರಸಭೆ ಸದಸ್ಯರಾದ್ರಿಂದ ಅವರೆಲ್ಲರ ಮುತುವರ್ಜಿಯಿಂದ ಒಂದು ನೇತೃತ್ವದಿಂದ ಮುಂದಾಳತ್ವದಲ್ಲಿ ನಮ್ಮ ನಗರಸಭೆಯ ಅಧ್ಯಕ್ಷರು ಜೀವನ್ದರ್ ಜೈನ್ ಇರ್ಬೋದು, ಉಪಾಧ್ಯಕ್ಷರು ವಿದ್ಯಾಗೌರಿ ಇರ್ಬೋದು, ಇವರೆಲ್ಲರೂ ಒಳ್ಳೆಯ ರೀತಿಯ ಆಡಳಿತವನ್ನ ಪುತ್ತೂರು ನಗರಸಭೆಯಲ್ಲಿ ಕೊಟ್ಟ ಪರಿಣಾಮದಿಂದ ಈ ಎರಡೂ ವಾರ್ಡ್ನಲ್ಲಿ ಕೂಡ ಬಿಜೆಪಿ ಖಂಡಿತವಾಗಿ ಕೂಡ ಗೆಲ್ತದೆ. 1ನೇ ವಾರ್ಡನ್ನು ಉಳಿಸಿಕೊಳ್ಳುವುದರ ಜೊತೆಗೆ 11ರಲ್ಲಿ ನಾವು ಈ ಬಾರಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತೇವೆ ಎನ್ನುವಂತ ಆತ್ಮವಿಶ್ವಾಸ ಈ ಸಂದರ್ಭದಲ್ಲಿ ಇದೆ. ಚುನಾವಣೆ ಮೊನ್ನೆ ನಡೆದಂತ ರಾಷ್ಟ್ರದಲ್ಲಿ ನಡೆದ ಚುನಾವಣೆ ನೋಡಿದ್ದೀರಿ. 5 ರಾಜ್ಯದಲ್ಲಿ ನಡೆದಂತಹ ಚುನಾವಣೆಗಳು ಎಲ್ಲಾ ಸಮೀಕ್ಷೆಗಳನ್ನ ಮೀರಿ ಅದರಲ್ಲಿ ಬಿಜೆಪಿ ಗೆದ್ದಿದೆ. ಇವತ್ತು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿಂದ ಹಿಡಿದು ರಾಷ್ಟ್ರ ಅಧ್ಯಕ್ಷರ ತನಕ ಇವತ್ತು ಬಿಜೆಪಿಯ ಕಾರ್ಯಕರ್ತರು ಜವಾಬ್ದಾರಿಯನ್ನ ನಿರ್ವಹಿಸುತ್ತಿರುವಂತಹ ಕಾಲಘಟ್ಟದಲ್ಲಿ ಪುತ್ತೂರು ನಗರಸಭೆಯ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲ್ತದೆ. ನಮ್ಮ ಸಮರ್ಥ ಅಭ್ಯರ್ಥಿ ಶ್ರೀಮತಿ ಸುನೀತಾ ಮತ್ತೆ ರಮೇಶ್ ರೈಯನ್ನ ಪಾರ್ಟಿ ಇವತ್ತು ಆಯ್ಕೆ ಮಾಡಿದೆ. ಜನ ಇದನ್ನ ಗೆಲ್ಲಿಸಿಕೊಡ್ತಾರೆ ಎನ್ನುವಂಥ ವಿಶ್ವಾಸ ಇದೆ. ಕಳೆದ ಅವಧಿಯಲ್ಲಿ ಕೂಡ ಅವರಿಗೆ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ನೋಟಿಸನ್ನು ನೀಡಿದ್ದಾರೆ. ಅವರ ಡಿಸೆಂಬರ್ ಅಂತ್ಯದೊಳಗೆ ಪೂರ್ತಿ ಅವರು ಕಾಮಗಾರಿ ಪೂರ್ತಿ ಮಾಡಿ ಅವರು ಹ್ಯಾಂಡ್ ಮಾಡ್ತಾರೆ ಅಂತ ಹೇಳುವುದನ್ನು ನಿನ್ನೆ ಕೂಡ ಪೌರಾಯುಕ್ತರಲ್ಲಿ ಮಾಡಿದಾಗ ಅವರು ಹೇಳಿದ್ದಾರೆ. ಜನವರಿಯಿಂದ ಪೂರ್ತಿ ಅವರೇ ಮೇಂಟೆನೆನ್ಸ್ ಮಾಡುವಂಥದ್ದು ಜಲಸಿರಿಯಲ್ಲಿ. ಈಗಾಗಲೇ ಭಾಗಶಃ ಕೆಲಸ ಕಾರ್ಯಗಳು ಪೂರ್ತಿಯಾಗಿದೆ. ಪೈಪ್ಲೈನ್ ಇದೆ. 11,500 ಸಾರ್ವಜನಿಕ ನಳ್ಳಿಯಲ್ಲಿ 8,000 ಈಗಾಗಲೇ ಅವರು ಜೋಡಣೆಯನ್ನು ಮಾಡಿದ್ದಾರೆ. ಉಳಿಕೆಯನ್ನು ಈಗಾಗಲೇ 1 ತಿಂಗಳೊಳಗೆ ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಪೌರಾಯುಕ್ತರಿಗೆ ನಿನ್ನೆ ಕೂಡ ನಾವು ಮನವಿಯನ್ನು ಮಾಡಿದೆ. ಜಲಸಿರಿ ಅವರೊಟ್ಟಿಗೆ ತುರ್ತಾಗಿ ಸಭೆಯನ್ನು ನಡೆಸಿ ಕಾಮಗಾರಿಗೆ ವೀಕ್ಷಣೆಯನ್ನು ಕೂಡ ಮಾಡಬೇಕು. ಕೆಲವು ಕಡೆ ಕಳಪೆ ಕಾಮಗಾರಿ ಆಗಿದೆ, ಅದನ್ನು ಕೂಡ ವೀಕ್ಷಣೆಯನ್ನು ಮಾಡಿ ಕೂಡಲೇ ಅವರನ್ನು ಕರೆದು ಸಭೆ ಮಾಡಬೇಕು ಅಂತ ಹೇಳೋದನ್ನು ಕೂಡ ನಿನ್ನೆ ಸೂಚನೆಯನ್ನು ಕೊಟ್ಟಿದ್ದಾರೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.